ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗಕ್ಕೆ ಸಂಬಂಧಿಸಿ ಘಟಕಗಳ ಯಾವುದೇ ನೌಕರರಿಗೆ ಅನ್ಯಾಯ ಆದಲ್ಲಿ ಅವರ ಪರವಾಗಿ ಘಟಕಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿಭಾಗ ಸಂಘಟನೆ ಕೆಲಸ ಮಾಡಲಿದೆ ಎಂದು ಸಂಘಟನೆ ಗೌರವಾಧ್ಯಕ್ಷ ಬಿಕೆ ಸೇಸಪ್ಪ ಬಿದ್ರಕಾಡು ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ಸಂಘ ಇದರ ಪುತ್ತೂರು, ಬಿಸಿ ರೋಡ್, ಬೆಳ್ತಂಗಡಿ, ಸುಳ್ಯ, ಧರ್ಮಸ್ಥಳ, ಮಡಿಕೇರಿ ಘಟಕಗಳಿಗೆ ಗೌರವಾಧ್ಯಕ್ಷನಾಗಿ ನನ್ನನ್ನ ಆಯ್ಕೆ ಮಾಡಲಾಗಿದೆ. ಮುಂದಿನ ಘಟಕಗಳಲ್ಲಿ ದುಡಿಯುವ ನೌಕರರ ಹಿತಾಸಕ್ತಿಗಾಗಿ ಕೆಲಸ ನಿರ್ವಹಿಸಲಿದ್ದೇನೆ ಎಂದು ಹೇಳಿದರು. ಘಟಕ ಮಡಿಕೇರಿ, ಪುತ್ತೂರು, ಬಿಸಿ ರೋಡ್, ಬೆಳ್ತಂಗಡಿ, ಸುಳ್ಯ ಈ ವಿಭಾಗ ಪುತ್ತೂರಿಗೆ ಬರ್ತದೆ. ಪುತ್ತೂರು ವ್ಯಾಪ್ತಿಗೆ ಬರ್ತಾ ಇದೆ. ಧರ್ಮಸ್ಥಳ ಈ ವ್ಯಾಪ್ತಿಗೆ ಬರ್ತಾ ಇದೆ. ಪರಿಶಿಷ್ಟ ಜಾತಿ ಪಂಗಡದ ನೌಕರರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ರೀತಿಯ ಅನ್ಯಾಯಗಳು, ದೌರ್ಜನ್ಯಗಳು ಅಥವಾ ಮಾನಸಿಕ ಹಿಂಸೆಗಳಾದಲ್ಲಿ ನಾನು ಅದರ ಗೌರವಾಧ್ಯಕ್ಷನಾಗಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಲು ಬದ್ಧನಿದ್ದೇನೆ. ಹಾಗೆಯೇ ಘಟಕಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರಗಳು, ಯಾವುದು ಮೂಲಭೂತ ಹಕ್ಕುಗಳು, ಆ ಮೂಲಭೂತ ಹಕ್ಕು ಅಲ್ಲಿಗೆ ಯಾವುದು ಸಿಕ್ಕಿಲ್ಲವೋ ಅದನ್ನು ಸಂಬಂಧಪಟ್ಟ ಸರ್ಕಾರಕ್ಕೆ ಅಥವಾ ಈ ಭಾಗದ ಶಾಸಕರುಗಳಿಗೆ ಮನವಿ ಸಲ್ಲಿಸಿ ಅದನ್ನು ಕೂಡ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಶ್ರಮ ವಹಿಸಲಿದೆ. ಆ ಮೂಲಕ ನಾನು ಪತ್ರಿಕೆ ಮತ್ತು ಮಾಧ್ಯಮದ ಮೂಲಕ ನಾನು ನನ್ನನ್ನೇನು ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಈ ಒಂದು ಉನ್ನತ ಮಟ್ಟಕ್ಕೆ ನಾವು ಹೋಗಲು ಮಾಧ್ಯಮ ಮತ್ತು ಪತ್ರಿಕೆ ಮೂಲ ಕಾರಣ ಅಂತ ಹೇಳುತ್ತಾ ಸುದ್ದಿಗೋಷ್ಠಿಯಲ್ಲಿ ಬಾಬು ಶೀನಪ್ಪ ಕೆ ಉಪಸ್ಥಿತರಿದ್ದರು.